ಕರಾವಳಿಯಲ್ಲಿ ಕಳೆದ ಒಂದು ವಾರದಿಂದ ಅದೆಂಥ ಮಳೆ ಸುರಿತಾ ಇದೆ ಅಂತೀರಾ? ಮಳೆ ಜಾಸ್ತಿ ಆದರೆ ಬಾಯಿಗೆ ರುಚಿಯಾಗಿ ಏನಾದರೂ ತಿನ್ನಬೇಕು ಅನ್ಸುತ್ತೆ. ಮಳೆಗಾಲದಲ್ಲಿ ಬೆಳೆಯುವ ಸೊಪ್ಪು ಗೆಡ್ಡೆಗಳಿಂದಲೇ ಸಿದ್ಧವಾಗುವ ಆಷಾಢದ ಆಹಾರ ಖಾದ್ಯಗಳು ಬಾಯಲ್ಲಿ ನೀರೂರುವಂತೆ ಮಾಡಿದೆ. ಹಿಂದಿನ ಕಾಲದಲ್ಲಿ ಆಷಾಢದ ಮಳೆಗಾಲದಲ್ಲಿ ಬೆಳೆಯುವ ಸೊಪ್ಪು ಗೆಡ್ಡೆಗಳಿಂದಲೇ ಆಹಾರ ತಯಾರಿಸಿ ದಿನವನ್ನು ಕಳೀತಾ ಇದ್ರು. ಆ ಕಷ್ಟವಾದ ದಿನವನ್ನು ಪರಿಚಯಿಸುವ ಹಾಗೂ ಆ ಕಾಲದ ತಿಂಡಿಯ ರುಚಿಯನ್ನು ಸವಿಯುವ ಉದ್ದೇಶದಿಂದ ಇಂತಹ ಕಾರ್ಯಕ್ರಮವೊಂದು ಉಡುಪಿಯಲ್ಲಿ ನಡೆದಿದೆ. ಕರಾವಳಿಯಲ್ಲಿ ಆಷಾಢವೆಂದರೆ ರಣಮಳೆ ಬೀಸುವ ಕಾಲ. ಜನರಿಗೆ ಮಳೆಗಾಲದಲ್ಲಿ ಯಾವುದೇ ತರಕಾರಿಗಳು ಸಿಗುತ್ತಿರಲಿಲ್ಲ. ಹಾಗಾಗಿ ಗೆಡ್ಡೆ ಗೆಣಸು ಸೊಪ್ಪುಗಳಿಂದಲೇ ತಯಾರಿಸಿದ ಆಹಾರ ಸೇವಿಸೋದು ಇಲ್ಲಿನ ಪದ್ಧತಿಯಾಗಿತ್ತು. ಆಷಾಢದ ಊಟದ ಮೆನು ಬೇರೆನೇ ಇರುತ್ತಿತ್ತು. ಈಗೆಲ್ಲ ಆಷಾಢದ ಊಟ ಎಲ್ಲಿ ಸಿಗುತ್ತೆ ಹೇಳಿ? ಹಾಗಾಗಿ ಉಡುಪಿಯ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಹಾಲ್ನಲ್ಲಿ ಉಡುಪಿ ತಾಲೂಕು ಮಹಿಳಾ ಮಂಡಳಿಗಳ ಒಕ್ಕೂಟ ಆಷಾಢದ ವಿಶೇಷ ಊಟ ಸಿದ್ಧಪಡಿಸಿದ್ರು. ಗತಕಾಲದ ಆಹಾರವನ್ನ ಆಸ್ವಾದಿಸುವ ಕಾರ್ಯಕ್ರಮ ಆಯೋಜಿಸಿದ್ರು. ಆಷಾಢದ ಊಟದಲ್ಲಿ ಸಿದ್ಧಪಡಿಸಿದ ಆಹಾರ ವೈವಿಧ್ಯ ಸೇರಿದವರಿಗೆ ಮುದ ನೀಡಿತು. ಈಗ ಬಿತ್ತನೆ ಎಲ್ಲ ಮುಗಿಸಿ ಮಹಿಳೆಯರು ಈ ಸಮಯದಲ್ಲಿ ಹಾರ್ವೆಸ್ಟ್ಗೆ ಮುಂಚೆ ಒಂದು ವಿಶೇಷವಾದಂಥ ಈ ಸೀಸನಲ್ಲಿನೂ ಇರುವ ಈ ಕಾರ್ಯಕ್ರಮವನ್ನು ತುಳು ಸಂಸ್ಕೃತಿಯಲ್ಲಿ ಮತ್ತು ಇಲ್ಲಿ ಉಡುಪಿಯಲ್ಲಿ ನಾವು ಮಾಡ್ತಾ ಇರುವ ಈ ಮಹಿಳೆಯರ ಒಕ್ಕೂಟ ಕಾರ್ಯಕ್ರಮವನ್ನು ನಾನು ಖಂಡಿತ ನೆನಪಿಟ್ಕೊಳ್ತೀನಿ. ಉತ್ತಮವಾದಂಥ ಒಂದು ಕಾರ್ಯಕ್ರಮ, ಮಹಿಳೆಯರನ್ನೆಲ್ಲರೂ ಸೇರಿಸಿ ನೀವು ಮಾಡ್ತಾ ಇದ್ದೀರಿ. ಮಳೆಗಾಲದಲ್ಲಿ ರೋಗ ರುಜಿನಗಳು ಬಾಧಿಸೋದು ಜಾಸ್ತಿ. ಹಾಗಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ದೇಹದ ಉಷ್ಣತೆಯನ್ನ ಕಾಪಾಡಲು ಅನುಕೂಲ ಆಗುವಂತಹ ಆಹಾರ ಪದ್ಧತಿ ರೂಢಿಯಲ್ಲಿತ್ತು. ಜ್ಞಾಪಕ ಶಕ್ತಿ ಹೆಚ್ಚಿಸುವ ತಿಮ್ಮರೆ ಚಟ್ನಿ, ಜೀರ್ಣಕ್ಕೆ ಅನುಕೂಲ ಮಾಡುವ ಬೇಯಿಸಿದ ಮಾವಿನ ಗೊಜ್ಜು, ಸಿಹಿ ಮೂತ್ರ, ಬಿಪಿ ನಿಯಂತ್ರಣಕ್ಕೆ ಕಂಚಾಲ, ಲೋ ಬಿಪಿಯವರಿಗೆ ಉಪ್ಪಡ್ ಪಚ್ಚಿಲ್, ಕಬ್ಬಿಣಾಂಶದ ತೊಜಂಕು, ತೇವು ತೆಟ್ಲ, ಘಮಘಮಿಸುವ ಹಲಸಿನ ಮುಳ್ಕ, ಅರಸಿನ ಗಟ್ಟಿ, ಹೀಗೆ 10 ಬಗೆಯ ಆಹಾರ ತಿನ್ನೋ ಸಂಪ್ರದಾಯವಿತ್ತು. ಆದರೆ ಈಗ ಪಿಜ್ಜಾ, ಬರ್ಗರ್ ತಿನ್ನುವ ಯುವ ಜನತೆಗೆ ಸಾಂಪ್ರದಾಯಿಕ ಆಹಾರವನ್ನ ಪರಿಚಯಿಸುವ ಉದ್ದೇಶ ಇದರೊಳಗೆ ಅಡಕವಾಗಿದೆ. ಇಂತಹ ಅಪೂರ್ವ ಕಾರ್ಯಕ್ರಮಕ್ಕೆ ಉಡುಪಿ ಜಿಲ್ಲಾಧಿಕಾರಿ ಚಾಲನೆಯನ್ನ ನೀಡಿದ್ರು. ಒಟ್ಟಿನಲ್ಲಿ ಕಾಲ ಬದಲಾಗುತ್ತಿದ್ದಂತೆ ಆಹಾರ ಕ್ರಮ ಕೂಡ ಬದಲಾಗುತ್ತಿದೆ. ನಮ್ಮ ಪೂರ್ವಿಕರ ಆಹಾರ ಕ್ರಮ ರುಚಿಯು ನಮಗೆ ಮರೆತು ಹೋಗ್ತಾ ಇದೆ. ಆದರೆ ಹಿರಿಯರು ತಯಾರಿಸ್ತಾ ಇದ್ದ ವಿಶಿಷ್ಟ ಆಹಾರ ರುಚಿಯನ್ನ ಮತ್ತೆ ನೆನಪಿಸುವ ಕಾರ್ಯಕ್ರಮ ಹೆಚ್ಚು ಅರ್ಥಪೂರ್ಣ ಅಂದ್ರೆ ತಪ್ಪಿಲ್ಲ. ದಿವಾಕರ್ ಹಿರಿಡ್ಕ, ಸ್ಪಂದನ ನ್ಯೂಸ್, ಉಡುಪಿ.